ನೋಡಿ ಇವಳು ಮನೆಯಲ್ಲಿ ಎಲ್ಲ ಬಟ್ಟೆ ಒಗೆಯೋದು ಇವಳೆ ನೋಡಿ, ಇಷ್ಟು ಒಗ್ದು ಹಾಕಿದ್ದಾಳೆ ಬೆಳಿಗ್ಗೆ ಬೆಳಿಗ್ಗೆ. ನಾವೀಗ ಕಾಡಿಗೆ ಎಂಟ್ರಿ ಕೊಟ್ಟಿದ್ದೇವೆ. ಇಲ್ಲಿ ಗೌರ್ಮೆಂಟಿನವರೆಲ್ಲ ಇದೆಲ್ಲ ಕೆಲವು ಕಡಿತಿದ್ದಾರೆ. ಸೊ ಹಾಗಾಗಿ ಕಟ್ಟಿಗೆಲ್ಲ ಮಾಡ್ತಿದ್ದಾರೆ. ಒಂದು ಹಸಿರು ಪ್ರಾಣಿ ಸಿಕ್ಕಿದೆ, ಅದನ್ನ ಓಡಿಸ್ಕೊಂಡು ಹೋಗ್ತಿದ್ದೇನೆ ಈಗ. ಜೋರು ಹಸಿವಾಗ್ತಿತ್ತು. ಈಗ ಊಟ ಮಾಡಿ ಸಚಿನ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೇನೆ. ನಾನು ಇನ್ನೇನೆ ಮನೆಗೆ ಹೋಗ್ಬೇಕಿತ್ತು, ಬಟ್ ಇಲ್ಲೇ ಬಾಕಿಯಾಗಿದ್ದೇನೆ. ಯಾಕೆಂತ ಹೇಳಿದ್ರೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನಾನು ಅಜ್ಜನ ಮನೆಗೆ ಬಂದಿದ್ದೇನೆ. ಈಗ ಒಂದು ಕಾಡಿಗೆ ಹೋಗ್ಲಿಕ್ಕುಂಟು. ಅಂದರೆ ದೊಡ್ಡ ಅಲ್ಲಿಗೆ ಹೋಗಿದ್ದಾರಂತೆ. ದೊಡ್ಡ ಅಂತ ಕರೆಯೋದಿಲ್ಲ, ನಾನು ಆಂಟಿ ಅಂತಲೇ ಕರೆಯೋದು, ಅವರನ್ನು ಮಾತ್ರ ಅಜ್ಜ ಅಂತ ಕರೆಯೋದು. ಸೊ ಅಲ್ಲಿಗೆ ಬಂದಿದ್ದೇವೆ ನಾವು. ನನ್ನದೊಂದು ಪೆನ್ ಡ್ರೈವ್ಲಿ ಬಾಕಿಯಾಗಿತ್ತು. ನಾನು ನಿಮಗೆ ನನ್ನ ಮದುವೆಯದ್ದು ಆಲ್ಬಮ್ ಕೇಳ್ತಾ ಇದ್ರಲ್ಲ, ಆಲ್ಬಮ್ ಅಲ್ಲ, ನಾನು ವಿಡಿಯೋನೇ ಮಾಡಿ ಹಾಕ್ತೇನೆ ಆಯಿತಾ. ಅದರಲ್ಲಿ ಸ್ವಲ್ಪ ಕಾಪಿರೈಟ್ ಸಾಂಗ್ಸ್ ಎಲ್ಲ ಉಂಟು, ಅದನ್ನೆಲ್ಲ ರಿಮೂವ್ ಮಾಡಿ ಸ್ವಲ್ಪ ಫೇಸ್ ಎಲ್ಲ ಕೊಟ್ಟು ಇದನ್ನು ಎಡಿಟ್ ಮಾಡಿ ಹಾಕ್ತೇನೆ ಆದಷ್ಟು ಬೇಗ. ಸೊ ಅದಕ್ಕೆ ಇಲ್ಲಿತ್ತದು, ಅದಕ್ಕೆ ತಗೊಂಡು ಹೋಗ್ಲಿಕ್ಕೆ ಬಂದದ್ದು ನಾನು. ನೋಡಿ ಹೇಗುಂಟು, ಪೆನ್ ಡ್ರೈವ್ ಉಂಟಿದ್ರೊಳಗೆ. ಸೊ ಮತ್ತು ಇದೇ ಡ್ರೆಸ್ಸಲ್ಲಿ ಮೊನ್ನೆಯಿಂದ ವ್ಲಾಗ್ ಮಾಡ್ತೇನೆ ಅಂತ ಅಂದ್ಕೊಳ್ಬೇಡಿ. ನಾನು ತಾಯಿ ಮನೆಗೆ ಬರುವಾಗ 2 ಡ್ರೆಸ್ ತಂದದ್ದು, ಇಲ್ಲಿ 2 ಇತ್ತು, ಮತ್ತು ಅದು ಹಾಕಿ ಮತ್ತು ಇದು ಪರ್ಫೆಕ್ಟ್ ಆಗ್ತದೆ, ಕಂಫರ್ಟೇಬಲ್ ಫೀಲ್, ಅದಕ್ಕೋಸ್ಕರ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಓದೆಲ್ಲ ಕೂಡ ಬಂದಿದ್ದಾನೆ. ಅವು ಕೂತ ಸ್ಟೈಲ್ ನೋಡಿ, ಎಷ್ಟು ಗಾಡಿ ಉಂಟು ನೋಡಿ. ಇಲ್ಲಿ ನಿಮಗೆ ಐಶುವನ್ನು ತೋರಿಸ್ತೇನೆ, ಅವಳು ಬಟ್ಟೆ ಒಗಿತಿದ್ದಾಳೆ. ಎಷ್ಟು ಒಳ್ಳೆ ಬುದ್ಧಿ ನೋಡಿ, ಇಷ್ಟೆಲ್ಲ ಬಟ್ಟೆ ಒಗ್ದಾಕಿದ್ದಾಳೆ. ಬೇಗ ಬೇಗ ಒಗಿಬೇಕು. ಎಂತ ಹೋಗ್ಲಿಕ್ಕಿಲ್ವಾ? ಬೇಗ ಒಗಿ. ನೋಡಿ ಇವಳು ಮನೆಯಲ್ಲಿ ಎಲ್ಲ ಬಟ್ಟೆ ಒಗೆಯೋದು ಇವಳೆ ನೋಡಿ, ಇಷ್ಟು ಒಗ್ದು ಹಾಕಿದ್ದಾಳೆ ಬೆಳಿಗ್ಗೆ ಬೆಳಿಗ್ಗೆ. ಈಗ 1-2 ಕುಂಟು ಉಂಟಂತೆ, ಅದನ್ನು ರಪ್ಪ ರಪ್ಪ ವಾಶ್ ಮಾಡಿ ಮತ್ತೆ ಕಾಡಿಗೆ ಹೋಗೋದು. ಎಂತ ಅದು, ಟೀಮ್ ಸ್ಟ್ರೈಕರ್ಸ್ 28 ಆಯುಷು. ಎಸ್, ನಾವು ಕಾಡಿಗೆ ಹೋಗ್ತಿದ್ದೇವೆ. ಸ್ಟಿಕ್ಕರ್ ಉಂಟಾಯ್ತಾ? ಇನ್ನಿಲ್ಲ ಅಂತ ಹೇಳ್ಬೇಡಿ. ಇವಳು ಸ್ಟಿಕ್ಕರ್ ಹಾಕ್ತಾಳೆ, ಹಾಕಿದೆಯಲ್ಲ, ಯಾಕೆ ಹೇಳಿ. ಮತ್ತೆ ನಾವೀಗ ಕಾಡಿಗೆ ಎಂಟ್ರಿ ಕೊಟ್ಟಿದ್ದೇವೆ. ಇಲ್ಲಿ ಗೌರ್ಮೆಂಟಿನವರೆಲ್ಲ ಇದೆಲ್ಲ ಕೆಲವು ಕಡಿತಿದ್ದಾರೆ. ಸೊ ಹಾಗಾಗಿ ಕಟ್ಟಿಗೆಲ್ಲ ಮಾಡ್ತಿದ್ದಾರೆ. ಇವಳ ಅಪ್ಪ ಅಮ್ಮ, ಅದಕ್ಕೆ ಹೋಗ್ತಿದ್ದೇವೆ. ಎಲ್ಲಿಯಾ? ಇಲ್ಲಿ ಪ್ರಾಣಿಗಳು ಇಲ್ಲ ಅಂತೆ, ಒಂದು ಪ್ರಾಣಿ ಇದೆ ಇರೋದು, ಒಂದು ಪ್ರಾಣಿ ಇಲ್ಲಿ ಸುತ್ತಾಡ್ತಾ ಉಂಟು. 2 ಪ್ರಾಣಿಗಳು ಬಂತು ಇನ್ನು ಸಹ ಐಟೆ ಬೋರ್ಡ್ಗೆ. ಆ್ಯಕ್ಚುಲಿ ಇದು ರೋಡ್ ಸೈಡ್, ಇಲ್ಲಿ ಅನಂತಾಡಿಯಲ್ಲಿ ಆಗ್ತದೆ. ಸೊ ಹೋಗ್ತಿದ್ದೇವೆ. ಆಲ್ರೆಡಿ ಕಾಡಿನೊಳಗೆ ಎಂಟ್ರಿ ಕೊಟ್ಟಿದ್ದೇವೆ. ಇನ್ನು ನೋಡ ಯಾವೆಲ್ಲ ಪ್ರಾಣಿಗಳು ಸಿಗ್ತದೆ ಅಂತ. ಒಂದು ಪಚ್ಚೆ ಪ್ರಾಣಿ ಸಿಕ್ಕಿದೆ, ಒಂದು ಹಸಿರು ಪ್ರಾಣಿ ಸಿಕ್ಕಿದೆ. ಅದನ್ನ ಓಡಿಸ್ಕೊಂಡು ಹೋಗ್ತಿದ್ದೇನೆ ಈಗ. ಅದೆದುರು ಹೋಗ್ತಾ ಉಂಟು ನೋಡಿ. ಅದೆರಡು ಮುಂದೆ ಹೋಗ್ತಾ ಉಂಟು. ನೋಡೋ ಎಂತೆಲ್ಲ ಆಗ್ತದೆ ಅಂತ. ನಾನು ಅಲ್ಲಿದು ವಿಡಿಯೋ ಮಾಡಲಿಲ್ಲ ಆಯಿತಾ, ಅಲ್ಲಿ ತುಂಬ ಜನ ಇದ್ದರು, ಕೆಲವರಿಗೆಲ್ಲ ಸರಿಯಾಗೋದಿಲ್ಲಲ್ಲ ವಿಡಿಯೋ. ಸೊ ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಈಗ ವಾಪಸ್ ಹೋಗ್ತಿದ್ದೇವೆ. ಇಲ್ಲಿ ಒಮ್ಮೆ 10 ವರ್ಷ ಆಯ್ತಂತೆ ಇಲ್ಲೆಲ್ಲ ಮರ ಕಡಿಯದೆ. ಸೊ ಹಾಗಾಗೆಲ್ಲ ಮರ ಕಡಿತಿದ್ದಾರೆ, ಅಂದರೆ ಹೊಸತಾಗಿ ಸಸಿ ನಡ್ತಾರಂತೆ ಗೌರ್ಮೆಂಟ್ ಕಡೆಯಿಂದ. ಸೊ ಹಾಗಾಗಿ ನಮ್ಮ ಐಶುನ ಅಪ್ಪ ಅಮ್ಮ ಇಲ್ಲಿ ಕಟ್ಟಿಗೆ ಎಲ್ಲ ಮಾಡ್ತಿದ್ದಾರೆ. ಅವರು ಮಾತ್ರ ಅಲ್ಲ, ತುಂಬ ಜನ ಕಟ್ಟಿಗೆ ಮಾಡ್ತಿದ್ದಾರೆ. ಈಗ ಬ್ಯಾಕ್ ಟು ಹೋಮ್. ಎಸ್, ನಾವು ಸಂಜೆ ನಮ್ಮ ಮನೆಗೆ ಬಂದಿದ್ದೇವೆ. ಅಮ್ಮ ಮನೆಯಲ್ಲಿ ತೌತೆ ಗಜಿಪು, ನಮ್ಮ ಮನೆಯಲ್ಲಿ ತೌತೆ ಪದಾರ್ಥ. ಇವನ ಮನೆಯಲ್ಲಿ ಊಟ ಮಾಡೋದು ಬಂದದ್ದು. ಸಂಜಿನ ಮಾಮು ಅದು ನೋಡುವವರ ಹೆಸರು ಹೇಳ್ಬೇಕಾ? ಹೆಸರು ಹೇಳ್ಬೇಕಾ? ರೆಡಿ ಆಗಿದೆ, ಊಟ ಮಾಡೋದು. ಜೋರು ಹಸಿವಾಗ್ತಿತ್ತು. ಈಗ ಊಟ ಮಾಡಿ ಸಚಿನ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೇನೆ. ಮನೆಯಲ್ಲಿ ಈಗ ಸೌತೆ ಪದಾರ್ಥ ಇತ್ತಾ, ನನಗೆ ಇಷ್ಟ ಇಲ್ಲ. ಸೌತೆ ತಿಂದು 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 ಮೊಕ್ಕ ಸೆಟ್ಟಿ ಹೋಗಿದೆ. ಅದಕ್ಕೆ ಇಲ್ಲಿ ಇದು ಅಲಸಂಡೆ ಬೀಜ ಮತ್ತು ಪೊಟ್ಯಾಟೊ, ನನ್ನ ಫೇವ್ರೆಟ್
ಸೊ ಹಾಗಾಗಿ ಊಟ ಮಾಡಂತ ಹೇಳಿದ್ರು, ಊಟ ಮಾಡ್ಕೊಂಡು ಬಂದೆ. ಅಮ್ಮ ಹಾಗೆ ಇಲ್ಲಿ ಪದಾರ್ಥ ಚಂದ ಇಲ್ಲದಿದ್ದರೆ ಅಲ್ಲಿ ಹೋಗೋದು ನಾವು ಊಟ ಮಾಡಲಿಕ್ಕೆ. ಸೊ ಮನೆಗೆ ಬಂದೆ. ಅಮ್ಮ ಮತ್ತು ನನ್ನ ಮಗಳು ಇಲ್ಲಿದ್ದಾರೆ. ಎಸ್, ಇದು ಕಂಟಿನ್ಯೂಷನ್ ವಿಡಿಯೋ. ದೊಡ್ಡ ಮತ್ತು ಅಜ್ಜನ ಮನೆಗೆ ಹೋದದ್ದು ವಿಡಿಯೋ ಮಾಡಿದ್ದೆಲ್ಲ, ಕಾಡಿಗೆಲ್ಲ ಹೋದು. ಸೊ ಅದರ ನೆಕ್ಸ್ಟ್ ಕಂಟಿನ್ಯೂಷನ್. ಈಗ ನನ್ನ ಜೊತೆಗೆ ಚುಬ್ಬ್ಯಕ್ಕಿದ್ದಾರೆ, ಮತ್ತು ಇಬ್ಬರು ಮಕ್ಕಳಿದ್ದಾರೆ. ಇಲ್ಲಿ ಅಮ್ಮ ಹುಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಚುಬ್ಬ್ಯಕ್ಕನಿಗೆ ಹೆಲ್ಪ್ ಮಾಡೋದಂತೆ, ದನಕ್ಕೆ ಹುಲ್ಲು. ಚುಬ್ಬ್ಯಕ್ಕ ಸುಳ್ಳು ಹೇಳ್ತಿದ್ದಾರೆ ಇವತ್ತು ಚುಬ್ಬ್ಯಕ್ಕ. ನೋಡಿ, ನನ್ನ ಹತ್ರವೇ ಸುಳ್ಳು ಹೇಳ್ತಿದ್ದಾರೆ. ಅಮ್ಮ ಮನೆಗೆ ಹೋಗಿದ್ರಂತೆ. ಹಾಯ್ ಹಾಯ್ ಉಬ್ಬು ಬಲೆ ಪೋಯಿ ನಮ್ಮ ಬಲೆ ಇವತ್ತು ಪಾತೆದುಲೆ ಮದಿಮಲಕ್ಕ ಮದುಮಗಳು. ಆನಿಗಾನ ಕೇಳ್ಕೊಂಡಾಗ ತಂದ್ಕಂತವಳು ಮಾಡಿ ತಾಯಿ ಎದ್ದಿರು ಓಡಿದ್ರು ಚುಬ್ಬೇಕ ಓಡಿದ್ರು. ಕತ್ತಿ ಬಲೆ ಬಲೆ ಕತ್ತಿ ಬಡೋನಲ್ಲೇ ಕತ್ತಿ ನಾನು ಇನ್ನೇನೆ ಮನೆಗೆ ಹೋಗಬೇಕಿತ್ತು, ಬಟ್ ಇಲ್ಲೇ ಬಾಕಿ ಆಗಿದ್ದೇನೆ. ಯಾಕೆಂತ ಹೇಳಿದರೆ ನಮ್ಮ ಊರಲ್ಲಿ ನೇಮ ಉಂಟು. ಗೊನೆ ಕಡ್ದ ನಂತರ ಹೋಗುವಾಗೆ ಇಲ್ಲಂತೆ, ಹಾಗಾಗಿ ಬಾಕಿ ಆಗಿದ್ದೇನೆ. ಇನ್ನು ಗುರುವಾರ ಹೋಗುದು ಮನೆಗೆ. ನೋಡಿ, ಅಮ್ಮ ಮತ್ತು ಲಚ್ಚು ಜೊತೆ ಸುಮ್ಮನೆ ತಿರ್ಗಾಡ್ತಾ ಬಂದೆ. ನೋಡುವ, ಇನ್ನು ಅಮ್ಮನ ಹತ್ರ ಕೆಲವುದೆಲ್ಲ ತುಳು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ಳೋದು. ಅವರು ಕೆಲಸಕ್ಕೆ ಹೋಗ್ತಾರೆ ಅಂತ ನಾಳೆಯಿಂದ. ಇದ್ರೆ ಮಾಡಿಸ್ತಾನೆ. ರಿಕ್ವೆಸ್ಟೆಡ್ ವೀಡಿಯೋ ಉಂಟಲ್ಲ.